ಬೀದಿ ವ್ಯಾಪಾರಿಗಳ ಮೇಲೆ ಕಾನೂನು ಬಾಹಿರ ಕಾರ್ಯಾಚರಣೆಯನ್ನ ನಾವು ಖಂಡಿಸುತ್ತೇವೆ. ಅಲ್ಲದೆ ಅವರಿಂದ ವಶಪಡಿಸಿಕೊಂಡಿರುವ ವಸ್ತುಗಳನ್ನು ವಾಪಸ್ ನೀಡಿ ನಷ್ಟ ಪರಿಹಾರವನ್ನು ನೀಡಬೇಕು ಎಂದು ಸಿಐಟಿಯು ಜಿಲ್ಲಾ ಕಾರ್ಯದರ್ಶಿ ಸುನಿಲ್ ಕುಮಾರ್ ಬಚಾಲ್ ಹೇಳಿದರು. ಅವರಿಂದು ಮಂಗಳೂರು ಮಹಾನಗರ ಪಾಲಿಕೆಯ ಎದುರು ಬೀದಿ ಬದಿ ವ್ಯಾಪಾರಿಗಳ ಮೇಲೆ ಕಾನೂನು ಬಾಹಿರ ಕಾರ್ಯಾಚರಣೆಯನ್ನ ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬೀದಿ ಬದಿ ವ್ಯಾಪಾರಸ್ಥರ ಶ್ರೇಯಾಭಿವೃದ್ಧಿ ಸಂಘದ ವತಿಯಿಂದ ನಡೆದ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದರು. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಅಧಿಕಾರಿಗಳು ಬಡ ಬೀದಿ ವ್ಯಾಪಾರಿಗಳ ಮೇಲೆ ದೌರ್ಜನ್ಯವನ್ನ ಮಾಡುತ್ತಿದ್ದಾರೆ, ಕಾನೂನು ಬಾಹಿರ ಕಾರ್ಯಾಚರಣೆಯನ್ನ ಮಾಡುತ್ತಿದ್ದಾರೆ. ಇದನ್ನ ನಿಲ್ಲಿಸಬೇಕು. ವಶಪಡಿಸಿಕೊಂಡಿರುವ ವಸ್ತುಗಳನ್ನು ವಾಪಸ್ ನೀಡಿ ನಷ್ಟ ಪರಿಹಾರವನ್ನ ನೀಡಬೇಕು ಎಂದು ಹೇಳಿದರು. ಈ ಜಾಗೆಗೆ ಬರಡೊಂದು ಒಂದು ತೀರ್ಮಾನ ಮಾಡ್ತಿನಕ್ಕೂ ಏನೇ ಉಳಾಯಿಡು ಕೊಲ್ದಿನಕ್ಕೂ ಉಳ್ಳೇರತ್ತೆ ಎಸಿ ರೌಂಡ್ ಉಳಾಯಿಡು ಕುಳಂದರಿ ಅಕ್ಕಲು ಕುಲ್ದಿನಕ್ಕೂ ಕರಿಣ ರಡ್ಡು ಮೂಜಿ ದಿನಟ್ಟೆ ನಿರಂತರವಾಗಿ ನಂಚಿನ ದಾಳಿ ದಬ್ಬಾಳಿಕೆನೆ ಮಾಡ್ತದೆ. ಈ ಕಾನೂನು ಉಲ್ಲಂಘನೆ ಮಾಡ್ತದೆ. ತೂಲೈನೆ ನಮ್ಮನೇನೆ ಬರ್ಕೋಲಕ ಮಾಡ್ತೇವೆ. ನಮ್ಮ ಇನ್ನೇ ಈ ಕುಟ್ಲದ ಬೀದಿ ಬದಿಗೆ ನ್ಯಾಯಯುತವಾದ ಬೇರ ಮಲ್ತೊಂದು ವ್ಯಾಪಾರ ಮಲ್ತೊಂದು ನಮ್ಮ ಬದುಕನ್ನು ಸಾಗಿಸೋದಿದ್ದ ಇನ್ನು ಅನ್ಯಾಯವಾದ ನಮ್ಮ ನಿತ್ಯನ ದಾಳಿ ಮಾಡ್ತೇವೆ, ದಬ್ಬಾಳಿಕೆ ಮಾಡ್ತೇವೆ. ನ್ಯಾಯ ಪ್ರಕಾರವಾದ ನಮ್ಮ ಇತ್ತುಂಡಲ್ಲ, ಐಡೆಂಟಿಟಿ ಕಾರ್ಡ್ ಇತ್ತುಂಡಲ್ಲ, ನಮ್ಮ ಇನ್ನೇ ಕಾನೂನದ ಪರಿಧಿಡೆ ಉಳ ಇತ್ತುಂಡಲ್ಲ, ನಮ್ಮ ಮಿತ್ರನ ದಾಳಿನ ಮಾಡ್ತೇವೆ. ಓಡಾಡ ವ್ಯಾಪಕವಾದ ಮಾಡ್ತದೆ. ಇನ್ನು ನಮ್ಮನೆ ಈ ನಗರ ಪಾಲಿಕೆಯ ಎದುರು ಬರ್ಪಾವಲಕ ಮಾಡ್ತೇವೆ. ಈ ಸಂದರ್ಭ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಕೆ ಯಾದವ್ ಶೆಟ್ಟಿ, ಡಿವೈಎಫ್ಐ ರಾಜ್ಯಾಧ್ಯಕ್ಷರಾದ ಮುನೀರ್ ಕಾಟಿಪಳ, ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಬಜಲ್, ಸಂಘದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಪೂಜಾರಿ, ಕೋಶಾಧಿಕಾರಿ ಆಸಿಫ್ ಮಂಜನಾಡಿ, ಮಾಜಿ ಕಾರ್ಯದರ್ಶಿ ಸಂತೋಷ್ ಅರಸ್ ಮೊದಲಾದವರು ಈ ವೇಳೆ ಪಾಲ್ಗೊಂಡಿದ್ದರು. ದಕ್ಷಿಣ ಕನ್ನಡದ ಪ್ರಖ್ಯಾತ ಹಾಗೂ ಪ್ರಪ್ರಥಮ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಎಂಬ ಹೆಗ್ಗಳಿಕೆ ಪಡೆದ ವಿಶ್ವವಿದ್ಯಾಲಯ ಎನಪೋಯ ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಎನಪೋಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡಬಿದ್ರೆ ಇಂಜಿನಿಯರಿಂಗ್ ನ ಈ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದೆ. ಬಿಇ ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್. ಈ ಕಾಲೇಜು ನೀಡುತ್ತದೆ ಹಲವಾರು ಸೌಕರ್ಯಗಳು: ಕ್ಲಾಸ್ ರೂಮ್ಸ್, ಸೆಮಿನಾರ್ ಹಾಲ್, ಲೈಬ್ರರಿ, ಕ್ಯಾಂಟೀನ್, ಟ್ರಾನ್ಸ್ಪೋರ್ಟ್ ಅಂಡ್ ಹಾಸ್ಟೆಲ್, ಇಂಡೋರ್ ಅಂಡ್ ಔಟ್ಡೋರ್ ಗೇಮ್ಸ್, ಎಂಪ್ಲಾಯ್ಮೆಂಟ್ ಅಂಡ್ ಪ್ಲೇಸ್ಮೆಂಟ್ ಸೆಲ್. ಏನಪೋಯದಲ್ಲಿದೆ ಐಷಾರಾಮಿ ಫೆಸಿಲಿಟೀಸ್, ಓದೋದಕ್ಕೆ ಪೂರಕ ಹಾಗೂ ನಿಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿರುವ ಫೆಸಿಲಿಟೀಸ್.